ರಾಜ್ಯ ಸರ್ಕಾರದಿಂದ ಕಾರ್ಮಿಕರಿಗೆ ನೀಡುವ ಸುರಕ್ಷಾ ಕಿಟ್ ಅಸಮರ್ಪಕವಾಗಿದೆ ಎಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಆರೋಪಿಸಿದ್ದಾರೆ. ಅವರು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಕಿಟ್ ಕಾರ್ಮಿಕ ವರ್ಗಗಳಿಗೆ ನೀಡಬೇಕೇ ಎಂದು ನಮಗೆ ಅನಿಸುವಂತಾಗಿದೆ. ಈ ಕಿಟ್ ನಿಷ್ಪ್ರಯೋಜಕವಾಗಿದೆ. ಇದರಲ್ಲಿ ಫುಡ್ ಕಿಟ್ ನೀಡಲಾಗಿದೆ. ನಮ್ಮಿಂದ ಕಾರ್ಮಿಕರು ಈ ಕಿಟ್ನಿಂದ ವಂಚಿತರಾಗಬಾರದೆಂದು ವಿತರಿಸಿದ್ದಾರೆ. ಇಲ್ಲಿ ನೀಡುವ ಕಿಟ್ ಯಾವುದೇ ಪ್ರಯೋಜನಕ್ಕೆ ಬಾರದಂತಾಗಿದೆ. ಒಂದು ಕಿಟ್ಗೆ 1,000ಕ್ಕೂ ಅಧಿಕ ರೂಪಾಯಿ ಬೆಲೆ ಹಾಕಿದ್ದಾರೆ. ಈ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಕಾರ್ಮಿಕ ವರ್ಗಗಳಿಗೆ ನೀಡುವ ಆಹಾರ ಕಿಟ್ ಬೆಲೆ 1,000 ನೀಡಿದೆ. ಆದರೆ ಇದರ ಕನಿಷ್ಠ ಬೆಲೆ 500 ಆಗಿರಲು ಸಾಧ್ಯವಿಲ್ಲ. ನೀಡಿದ ಅಕ್ಕಿ ಹುಳುಗಳಿಂದ ತುಂಬಿದೆ. ಸರ್ಕಾರ ಮತ್ತು ಜನರ ತೆರಿಗೆ ಹಣ ಈ ರೀತಿ ಪೋಲು ಮಾಡಲು ಬಿಡಲ್ಲ. ಈ ರೀತಿಯ ಘಟನೆಗಳನ್ನು ಕಾಂಗ್ರೆಸ್ ಎದುರಿಸುತ್ತದೆ ಎಂದು ಹೇಳಿದರು. ಜನಪರ ಯಾವುದೇ ಯೋಜನೆ ಸರ್ಕಾರಕ್ಕಿಲ್ಲ. ಜನರಿಗೆ ಸಿಗಬೇಕಾದ ಯಾವುದೇ ಸವಲತ್ತುಗಳು ಸಿಗುತ್ತಿಲ್ಲ. ಈ ಸರ್ಕಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೋಸ ಆಗಿದೆ. ಮೀನುಗಾರಿಕೆ ಇತರ ಯಾವುದೇ ಯೋಜನೆ ಈ ಭಾಗಕ್ಕೆ ಬಂದಿಲ್ಲ. ಬಜೆಟ್ನಲ್ಲಿ ಈ ಭಾಗಕ್ಕೆ ಈ ಹಿಂದೆ ಘೋಷಿಸಿದ ಅನುದಾನ ಇನ್ನೂ ಬಂದಿಲ್ಲ. ಈ ಬಗ್ಗೆ ಈ ಭಾಗದ ಜನಪ್ರತಿನಿಧಿಗಳು ಮಾತನಾಡಬೇಕಿದೆ. ಆದರೆ ಆಡಳಿತ ಪಕ್ಷದ ಶಾಸಕರು ಮನವಿ ನೀಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಎಂದು ಶಾಸಕ ಯುಟಿ ಖಾದರ್ ವಾಗ್ದಾಳಿ ನಡೆಸಿದರು. ಕ್ವಾಲಿಟಿ ಕೂಡ ಸರಿಯಾಗಿಲ್ಲ ಮತ್ತು ಕೋವಿಡ್ ಸಂದರ್ಭದಲ್ಲಿ ಅಗತ್ಯ ಇಲ್ಲದಂತಹ ಕಿಟ್ಟನ್ನು ಒದಗಿಸಿರ್ತಾರೆ. ಇದು ಬಹುಶಃ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೆ ಏನು ಇವತ್ತು ಅನುದಾನ ಮೀಸಲಿಟ್ಟಿದೆಯಾ ಇದರ ಸಂಪೂರ್ಣವಾದ ದುರುಪಯೋಗ ಮಾಡಲಾಗಿದೆ. ಈ ಖರ್ಚು ಮಾಡಿದ ಹಣದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಪ್ರಯೋಜನ ಆಗುವಂತಹ ಎಷ್ಟೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉತ್ತಮವಾದ ಆ ಒಂದು ಕಿಟ್ಟನ್ನು ಕೂಡ ಇವತ್ತು ಕೊಡ್ಬೋದು. ಆದರೆ ಇವತ್ತು ನಮಗೆ ಇದನ್ನು ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಇದನ್ನು ಕೊಡಬಾರ್ದ, ಯಾರಿಗೆ ಕೊಡಬೇಕಂದ ಜಿಜ್ಞಾಸೆಯಲ್ಲಿ ನಾವು ಇವತ್ತಿದ್ದೇವೆ. ಆಹಾರ ಕಿಟ್ ಏನಿದೆಯಾ ಅದು ಬಂದದನ್ನು ಇವತ್ತು ಕಾರ್ಮಿಕರಿಗೆ ಮತ್ತು ಅಸಂಘ ಕಾರ್ಮಿಕರಿಗೆ ನಾವು ಕೊಟ್ಟಿದ್ದೇವೆ. ಯಾಕೆ ನಾವು ಅದನ್ನು ರಿಟರ್ನ್ ಮಾಡಿ ಜನರನ್ನು ನಾವು ಇದನ್ನು ವಂಚಿಸಲಾಗೋದು ಬೇಡ ಅಂತೇಳಿ. ಅದರ ಜೊತೆಯಲ್ಲಿ ಇಮ್ಯುನಿಟಿ ಕಿಟ್ ಅಂತೇಳಿ ಆರ್ಜಿಗೆ ಸಂಬಂಧಪಟ್ಟಾಗ ಯಾವ ಕಂಪನಿ ಅಥವಾ ಯಾವುದರಿಂದ ಹೇಗೆ ಅದು ಯಾವುದನ್ನು ರಿಕಮೆಂಡ್ ಮಾಡಿದ್ರು ಇಮ್ಯುನಿಟಿಗೆ ಅಂತೇಳಿ ಸ್ಪಷ್ಟತೆ ಇಲ್ಲ. ಅದು 3,000 ತನಕರು ಕೂಡ ಇವತ್ತು ಕಾಂಪ್ಯಾಕ್ಟ್ ಆಗಿ ಇವತ್ತು ಖರ್ಚು ಇವತ್ತು ಮಾಡಿದ ಮಾಹಿತಿ ನನಗೆ ಬಂದದ್ದು. ಇದರ ನಿಜವಾದ ರೇಟನ್ನು ನಾವು ಅಧಿಕೃತವಾಗಿ ನಾವು ಕೇಳಿದ್ದೇವೆ. ಕೊಡುವ ಕಿಟ್ಟನ್ನು ಕೊಡುವ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಪ್ರಯೋಜನ ಆಗುವಂಥದ್ದು ಮತ್ತು ಆ ದುಡ್ಡು ಖರ್ಚು ಮಾಡೋದಕ್ಕೆ ಅದಕ್ಕೆ ವ್ಯಾಲ್ಯೂ ಬರುವಂಥದ್ದು ಕೊಡಬೇಕಿತ್ತು. ನಮ್ಮ ಒಂದು ಕ್ಷೇತ್ರಕ್ಕೆ ಸುಮಾರು 5,000 ಫುಡ್ ಕಿಟ್, 3,000 ಇಮ್ಯುನಿಟಿ ಕಿಟ್, 2,000 ಇನ್ನೊಂದು ಕಿಟ್. ಇಡೀ ರಾಜ್ಯ 224 ಕ್ಷೇತ್ರದಲ್ಲಿ ಇನ್ನು MLCಗಳ ಕಿಟ್ ಬೇರೆ, MP ಕಿಟ್ಟು ಬೇರೆ.